ಮಂಗಳೂರು ನಗರ ಪೊಲೀಸ್ ಇಲಾಖೆಯ 100ನೇ ಫೋನ್ ಇನ್ ವಿಶೇಷ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಪತ್ರಕರ್ತರ ಜೊತೆ ಸಂವಾದ ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆಯಿತು. ಈ ವೇಳೆ ಪೊಲೀಸ್ ಆಯುಕ್ತರಾದ ಟಿಆರ್ ಸುರೇಶ್ ಅವರು ಮಾತನಾಡಿ, ನಾನು ಇಲ್ಲಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ 2016ರಿಂದ ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇದನ್ನ ಮುಂದುವರಿಸಿ ಎನ್ನುವ ಸಲಹೆಯನ್ನ ನನ್ನ ಸಹೋದ್ಯೋಗಿಗಳು ನೀಡಿದ್ರು. ಅಂತೆಯೇ ಪ್ರತಿ ವಾರ ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಮತ್ತು ಜನರೊಂದಿಗೆ ಉತ್ತಮ ಸಂಬಂಧವನ್ನ ಬೆಸೆಯಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. 2017 ಜೂನ್ನಲ್ಲಿ ಬಂದಾಗ ಕೆಲವರು ನನಗೆ ಅಡ್ವೈಸ್ ಕೊಟ್ಟರು. ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ನಡೀತಾ ಇದೆ. ಈ ಯಾವುದೇ ಕಾರಣಕ್ಕೂ ಈ ಫೋನಿನ ಕಾರ್ಯಕ್ರಮವನ್ನು ನೀವು ಮನ ಮಾಡಬೇಡಿ. ಖಂಡಿತವಾಗಿ ಪ್ರತಿ ವಾರ ತಪ್ಪದೇ ನಡೆಸಿ. ನಿಮಗೆ ಇದರಿಂದ ಬಹಳಷ್ಟು ಉಪಯೋಗಗಳು ಇಲಾಖೆಗಾಗಲಿ ಜನಸಾಮಾನ್ಯರಿಗೆ ಆಗ್ತದೆ. ಹಾಗಾಗಿ ಇದನ್ನ ನಿರ್ಲಕ್ಷ್ಯತನ ಮಾಡಬೇಡಿ ಅಂತ ಹೇಳಿ ಒಂದು ನನಗೆ ಅಡ್ವೈಸ್ ಕೊಟ್ಟರು ನನ್ನ ಹಿತೈಷಿಗಳು. ಖಂಡಿತವಾಗ್ಲೂ ಇದು ವೆರಿ ಪಾಪ್ಯುಲರ್ ಪ್ರೋಗ್ರಾಮ್ ಆಗಿದೆ ಮಂಗಳೂರು ನಗರ ಪೊಲೀಸ್ ವತಿಯಿಂದ ಮತ್ತು ಜನಸಾಮಾನ್ಯರಿಗೂ ಕೂಡ ಅಷ್ಟೇ ಸಹಕಾರಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳಷ್ಟು ಜನಕ್ಕೆ ಒಂದು ಏನು ಸಂಪರ್ಕ ಸೇತುವೆ ಇರ್ತದೆ, ಆ ಸಂಪರ್ಕ ಸೇತುವೆ ಬಂದಾಗಿರ್ತದೆ ಪೊಲೀಸರಿಗೂ ಮತ್ತು ಜನಸಾಮಾನ್ಯರಿಗೂ. ಬಳಿಕ ಪಾಲಿಕೆ ಕಮಿಷನರ್ ಮೊಹಮ್ಮದ್ ನಜೀರ್ ಮಾತನಾಡಿ, ಪೊಲೀಸ್ ಇಲಾಖೆ ಮಂಗಳೂರು ಮಹಾನಗರ ಪಾಲಿಕೆಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದೆ. ಮುಖ್ಯವಾಗಿ ಜಂಕ್ಷನ್ ಫುಟ್ಪಾತ್ ಸಮಸ್ಯೆ ತಲೆದೂರಿದಾಗ ಸಹಕರಿಸುತ್ತಿದ್ದಾರೆ ಹಾಗೂ ಈಗಾಗಲೇ ಫುಟ್ಪಾತ್ ಕೆಲಸಗಳು ಆಗ್ತಿದ್ದು ಮತ್ತು ಆದಷ್ಟು ಬೇಗ ಎಲ್ಲ ಕೆಲಸ ಕಾರ್ಯಗಳು ಮುಗಿಯುತ್ತದೆ. ಜನರು ಸಹಕರಿಸಬೇಕು ಎಂದು ಹೇಳಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಾವಾಗಲಿ ಕೂಡ ಸ್ವಲ್ಪ ಏನು ಅಂತ ಹೇಳಿದ್ರೆ ತುಂಬಾ ಟ್ರೈ ಮಾಡಿ ಆದಷ್ಟು ಫಾಸ್ಟ್ ಮಾಡಬಹುದೇ ಹೊರತು, ಯಾಕಂದ್ರೆ ಇದು ನಮ್ಮ ಕೈಯಲ್ಲಿಲ್ಲ. ಈಗ ದೇರ್ ಆರ್ ವೇರಿಯಸ್ ಇದು ಆಕ್ಟಿವಿಟೀಸ್ ಇರುತ್ತೆ, ಕಾಂಟ್ರಾಕ್ಟರ್ಸ್, ಟೆಂಡರ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ನೀವು ಹೇಳ್ಬೋದು ಇದನ್ನು ಇನ್ನೂ ಫಾಸ್ಟ್ ಆಗಿ ಮಾಡಬಹುದು ಅಂತ. ಸ್ವಲ್ಪ ಡಿಲೇ ಅಂತೂ ಖಂಡಿತ ಇದೆ, ಅದರಲ್ಲಿ ಏನು ಇದಿಲ್ಲ. ಇನ್ನೂ ನಾವು ಆದಷ್ಟು ಬೇಗ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ. ನಮಗೆ ಹೊಂದಾಣಿಕೆ ಕೊರತೆ ಅಂತೂ ಇಲ್ಲ. ಯಾಕಂದ್ರೆ ಹೇಳಿದ್ರೆ ನಾವು DCP ಅವರಿಗಾಗಲಿ SCP ಅವರಿಗೆ ಯಾವುದೇ ವಿಷಯಕ್ಕೆ ಫೋನ್ ಮಾಡಿದಾಗ ನಮ್ಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೆ ವರ್ಕ್ ಮಾಡುವಂತದ್ದು ಎಲ್ಲದಕ್ಕೂ ಕೂಡ ಅವರು ಸಹಕಾರ ಕೊಡ್ತಾರೆ. ನಾವು ಕೂಡ ಮಹಾನಗರ ಪಾಲಿಕೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾವ ವರ್ಕ್ ಕೇಳಿದ್ರು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಸಹಾಯ ಕೇಳಿದ್ರು, ಅದು ತೆರವು ಕಾರ್ಯಾಚರಣೆ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಗೆ ಎಲ್ಲದರಲ್ಲೂ ಕೂಡ ಸಹಕಾರ ಇದೆ. ಈ ವೇಳೆ ಸಾರ್ವಜನಿಕರು ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನ ವಿವಿಧ ಅಧಿಕಾರಿಗಳು ಸೇರಿದಂತೆ ಪೊಲೀಸ್ ಆಯುಕ್ತರ ಮುಂದಿಟ್ಟು ಅಧಿಕಾರಿಗಳು ಈ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಿದ್ರು. ಹೀಗೆ ಅಧಿಕಾರಿಗಳು ಮತ್ತು ಪತ್ರಕರ್ತರ ನಡುವೆ ಸಂವಾದ ನಡೆಯಿತು. ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಅದನ್ನು ಮಾಡಿದೆ. ನಾನು ನಿನ್ನೆಷ್ಟೇ ಒಂದು ಸ್ಟೋರಿ ಮಾಡಿದೆ, ಎಲ್ಲಿ ಯಾಕೆ ಆಗಿಲ್ಲ ಅಂತ. ಎಲ್ಲಿ ಆಗಿಲ್ಲ ಅಂತ ನಮ್ಗೆ ಗಮನಕ್ಕೆ ಬಂದ ಅಂಶಗಳನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅದನ್ನು ನೆಗೆಟಿವ್ ಆಗಿ ಯಾರು ತೆಗೆದುಕೊಳ್ಬಾರ್ದಂತ ನನ್ನ ವಿನಂತಿ. ಒಂದನೇದಾಗಿ ನಾನು ಆಗ ಹೇಳ್ತಾ ಇದ್ದೆ, ಮಹಾನಗರ ಪಾಲಿಕೆ ಕಮಿಷನರ್ ಯಾಕೆ ಬರಲಿಲ್ಲ ಅಂತ. ಕಾರ್ಯಕ್ರಮ ಮುಗಿದ ಮೇಲೂ ಒಂದು ವೇಳೆ ಮಹಾನಗರ ಪಾಲಿಕೆ ಕಮಿಷನರ್ ಬರದೇ ಇರ್ತಿದ್ರೆ ವೈಯಕ್ತಿಕವಾಗಿ ನನಗೆ ತುಂಬಾ ನಿರಾಶೆ ಆಗ್ತಾ ಇತ್ತು. ಯಾಕೆ ಅಂತ ಹೇಳ್ತಾ ಇದ್ದೇನೆ. ಇವತ್ತೇ ಈಗಾಗಲೇ ಮಂಗಳೂರಿನ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಪ್ರತಿ ವಾರ ಬರುವಂತದ್ದು ಫುಟ್ಪಾತ್ ಸಮಸ್ಯೆ. ಅದು ಇನ್ನೂ ಕ್ಲಾರಿಟಿ ಸಿಗ್ಲಿಲ್ಲ, ಇನ್ನೂ ಫುಟ್ಪಾತ್ ಸಮಸ್ಯೆ ಆಗೇನೇ ಇದೆ. ಈ ಸಂದರ್ಭ ಡಿಸಿಪಿ ಉಮಾ ಪ್ರಶಾಂತ್, ಹನುಮಂತರಾಯ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.